ಇಚ್ಛೆ ಇಲ್ಲ. ನನಗೂ ಇರಲಿಲ್ಲ ಒಡೆಯ. ಶಿವಮಸಾಯ ನಿನ್ನದ್ದೇ ಆದಂತ ಕುಟುಂಬವನ್ನ ಕೂಡಿಕೊಂಡು ಇಲ್ಲಿ ಬಂದಿದ್ದೆ ಒಡೆಯ. ಅರಣ್ಯ ಪ್ರದೇಶದಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದವರು ನೀವು. ಹೌದು ಒಡೆಯ. ನನ್ನ ಅಣತ್ಯಂತ ಇದ್ದವರಲ್ವೇನು? ಹೌದು ಒಡೆಯ. ವನಪಾಲಕರಲ್ವ? ಯಾಕೆ ನಿಮ್ಮ ದಂಡು ಈ ಕಡೆ ಹೇಳ್ತೀರಾ? ಅದಲ್ವಾ, ನಾವೆಲ್ಲ ಅಡ್ಡ ಬಿದ್ದಿದ್ದೇವೆ. ಒಂದು ಮಾಡ್ಕೊಂಡೆ ಒಡೆಯ, ಒಂದು ಮಾಡ್ಕೊಂಡೆ ಅವನ ಮೇಲೆ ಬಾರಿಸ್ತೇನೆ. ಅದು ಮಾಡುದಕ್ಕೆ ಸ್ಥಳ ಇದಲ್ಲ. ನಾವೆಲ್ಲ ಹೊಂದಿಸಿಕೊಳ್ತಾ ಇದ್ದೇವೆ ಅಂತಾದ್ರೆ ಹೇಳು ಮಾರಾಯ. ಅದೇ ಒಡೆಯ, ನಾವೆಲ್ಲ ವನಪಾಲಕರು ಒಡೆಯ. ಒಬ್ಬನ ಜೀವ ನೋಡಿದ್ರು ಸುಖ ಇಲ್ಲ, ಮತ್ತು ವನಪಾಲಕರಲ್ಲದೆ ಮತ್ತಿಲ್ಲ ಅಲ್ವಾ? ವನಪಾಲಕರು ನೀವಲ್ಲ. ಹೌದು ಒಡೆಯ. ನಿಮ್ಮ ಅಪ್ಪನ ಶಿಷ್ಯಲ್ಲ ಹೊತ್ಕೊಂಡು ಅಪ್ಪನ ಶಿರ್ಸಿಯಲ್ಲಿ ಹೊರಲಿಕ್ಕೆ ಹೋದದ್ದು ಯಾಕೆ? ಅದಲ್ಲ ವಿದ್ಯಾತ್ಮ. ನನ್ನ ಅಪ್ಪಣೆಯನ್ನು ಶಿರದ ಮೇಲೆ ಹೊತ್ತು ಉದ್ಯೋಗ ಎನ್ನುವಂತ ಕಾರ್ಯದಲ್ಲಿ ಪ್ರಾಮಾಣಿಕ ಎನ್ನುವಂತ ನಿಷ್ಠೆಯಲ್ಲಿ ಸುಮ್ಮನೆ ಸಹಾಯ ಹೇಳ್ಬೋತ ನಂಗೆ. ಪ್ರಾಮಾಣಿಕನಾಗಿ ಅವ್ ಹೇಳ್ಕೊಳ್ಳಿ ಬಿಡಿ, ನಿನ್ಗೆ ಅಂತ ನಿಷ್ಠೆಯಿಂದ ಉದ್ಯೋಗವನ್ನು ಮಾಡ್ತಾ ಬಂದ ಒಡೆಯ. ಹೌದಲ್ವೇನೋ? ಒಡೆಯ ಕಿಕ್ಕುಳಿ ಒಡೆಯ, ಕಿಕ್ಕುಳಿ ತಂಡ ನೋಡಿದ್ರೆ ಗೊತ್ತಾಗ್ತದೆ. ಒಬ್ಬನ ಮಾತು ಒಬ್ಬನಿಗೆ ಆಗುದಿಲ್ಲ, ಒಬ್ಬರ ಮಾತು ಒಬ್ಬರಿಗೆ ಆಗುದಿಲ್ಲ ಎನ್ನುವುದು ನೋಡಿದ್ರೆ ಅರ್ಥ ಆಗ್ತದೆ. ಯಾರು ಇವ್ರ ಭಾವ ಅಂತ ಹೇಳಿದ್ರೆ ಅಕ್ಕನ ಗಂಡನ ತಂಗಿ ಗಂಡನ ಚಿಕ್ಕಮ್ಮನ ಮಗಳು ಗಂಡ. ಆದ್ರಿಂದ ಇವ ನಿನ್ನ ಪಾಲಿಗೆ ಭಾವ. ಏನು ಭಾವನಂಟನಿಗೆ ಕಿರುಕುಳ ಆಯ್ತಾ? ನಿಮ್ಮ ಕಿರುಕುಳ. ಮತ್ತೆ ಈ ಕಡೆ ಇದ್ದವರಲ್ಲ ಯಾರ? ಇವ ಯಾರ? ಇವ ಯಾರ? ಯಾರಮ್ಮ? ಅವೇನಾಗುತ್ತೆ ನಿಮಗೆ ಸಂಬಂಧದಲ್ಲಿ? ಅವನ ಚಿಕ್ಕಪ್ಪನ ಅಣ್ಣ ತಮ್ಮನ ಹೆಂಡತಿ ಗಂಡ ಮಗ. ಸಂಬಂಧ ಬಹಳ ಉದ್ದ. ಚಿಕ್ಕಮ್ಮನ ಹೆಂಡತಿ ಅಪ್ಪನ ತಮ್ಮನ ಗಂಡ ಮಗ. ಸರಿ, ಇವ ಯಾರು? ಇವ ಯಾರು? ಅವನಿಗೆ ಸಂಬಂಧ ಹೆಂಡತಿ ಚಿಕ್ಕಪ್ಪ ಮಗ. ಅವನ ಅವ ನಾರಾಯಣ. ಹೌದಾ? ನಿಮ್ ಜೊತೆ ನಾರಾಯಣಕ ನಿನ್ಗೇನಾಗ್ಬೇಕು? ಭಾವನ ಎಷ್ಟು ಜನ ಭಾವಂತಿರ ಮಾರಾಯ. ಓ, ಇವ ಏನಾಗ್ಬೇಕು ನಿನ್ಗೆ? ಇವ ಅಣ್ಣನ ಮಗ. ಅಣ್ಣಂತ ಹೇಳಿದ್ ಯಾರು? ನಾವು ಕೃಷ್ಣನ ಮಗ. ನಿಮ್ಮ ನನ್ನ ಕೃಷ್ಣ. ಓ, ನಿನ್ನ ಹಾಗೆ ಗಿಡ್ಡಾಳು ಅವನ ಮಗನೇ? ಹೌದಾ? ಅದೆಲ್ಲ ವಿಚಿತ್ರ. ಎಲ್ಲರೂ ತಂಡೋಪತಂಡವಾಗಿ ಆಸ್ಥಾನದೊಳಗೆ ಬಂದಿದ್ದೀರಿ ಅಂತಾದ್ರೆ ಏನೋ ಒಂದು ವಿಶೇಷ ಇರ್ಬೇಕಲ್ವ? ಏನು ಮನದಲ್ಲಿ ಇರ್ಬೇಕಾದಂತ ನೀವೆಲ್ಲ ದಂಡು ಕೂಡಿಕೊಂಡು ಬಂದಿದ್ದೀರಲ್ಲ. ನಮ್ಮ ಮೊಳಗೆ ಏನ್ ಲಗಡೆ ಆದದ್ದಲ್ಲ. ಕಿರುಕುಳ ಅಂತ ಹೇಳಿದ್ರೆ ಯಾರಿಂದ ಕಿರುಕುಳ? ಪ್ರಾಣಿಗಳಿಂದ. ಪ್ರಾಣಿಗಳಿಂದ? ಯಾವ ಪ್ರಾಣಿಗಳಿಂದ ಕಿರುಕುಳ ಅಂತ ಹೇಳ್ತೀಯ? Kill
ಹಾ ಏನಾದ್ರೂ ಈ ವರ್ಷ ಒಳ್ಳೆಯದಾಗಬೇಕೆನ್ನೋ ಕಾರಣಕ್ಕಾಗಿ ಹಾ ಗುಡ್ಡಿ ಗೆಣಸನ್ನು ಇಟ್ಟಿದ್ದೇವೆ. ಯಾವುದು ಗುಡ್ಡಿ ಗೆಣಸು. ಗಂಟೆ ಗಣೇಶ ಹೌದು ಒಡೆಯ. ಹಾ. ಉಪದ್ರ. ಭದ್ರ ಹೌದು. ಯಾರಿಂದ ಭದ್ರವ ಮುಂಜಿ ಹೊತ್ತಿನಿಂದ. ಏನ್ ನಿನ್ನ ಪಕ್ಕದ ಮನೆ ಅವಳು ಅದಲ್ಲ ಮುಂಜಿ ಹೊತ್ತ. ಮಂಜಾರಕ್ಕ ಹಾ. ಹಾ ಬರೀ ಒಂದೇ ಪ್ರಾಣಿ ಒಡೆಯ. ಮತ್ತೆ ಹೊಂದಿ. ಹಂದಿ ಹಾ. ಈ ಗಟ್ಟೆ ಗಣೇಶಿಗೆಲ್ಲ ಹಂದಿ ಉಪದ್ರವ ಹೌದು ಒಡೆಯ. ಏನ್ ಮಾಡ್ತಾ ಇದ್ದೆ ಅದು ಬಂದು ಹೊಂದಿ ಬರುವುದು ಒಡೆಯ. ಹಾ ಆ ಕಡೆ ಈ ಕಡೆ ನೋಡುವುದು. ಹಾ ನಾವು ಏರಿ ಮಾಡಿ ನಟ್ಟಿದ್ದೇ ಇಲ್ವಾ? ಹಾ ಏರಿ ಮೇಲೆ ಹೀಗೆ ಗೆರೆ ಹಾಕುದು. ಗೆರೆ ಹಾಕುದು ಯಾಕದು ಅದು ಕೋರೆಯಿಂದ. ಓರೆಯಿಂದ ಗೆರೆ ಹಾಕುದು ಅಂದ್ರೆ ಅವರಿಗಿರುವಂತ ಗಡ್ಡೆ ಗೆಣಸು ಮೇಲೆ ಬರ್ಲಿಕ್ಕೆ ತಿನ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಹಾ ಅದೇ ಯಾವುದಂತ ಹೇಳಲಿಕ್ಕೆ ಆಗಲಿಲ್ಲ. ಹಾ ಹಾ ನೀ ಹೇಳ ಹಾ ಮೊದಲೆಲ್ಲ ಮೇಲೆ ಬಂದ ತಿನ್ನುವಳಿಯ ಆ ಗಡ್ಡೆ ಗಣಸಲ್ಲ ಹೊಂದಿ ಪಾಲಾಗಿ ಹೋಯ್ತೊಡೆಯ. ಮತ್ತೆ ಈ ಮಂಜಕ್ಕ ಅಂತ ಹೇಳಿದಲ್ಲ ಅದರಿಂದ ಏನಾಯ್ತಾ ಹೌದಾ? ಯಪ್ಪ ಹೋದ್ರಾಗಲೇ ಸಾಮಾನ್ಯ ಅಲ್ಲ ಅದ್ಯ ಬೇಕು ನಿನ್ನ ಹಾಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಏನಾಯ್ತು ಅದು ಅದು ಬಂದು ತಿನ್ನುವಳಿಯ. ಏನ್ ತಿಂತದ್ಯಾ ಹೌದಾ? ಹಾ ಅದು ಗೆಣಸು ಮಾತ್ರ ಅಲ್ಲ, ಹಾ ನಾವು ಕಬ್ಬು ನೆಟ್ಟಿದ್ದು. ಹಾ ಕಬ್ಬಿನ ತೋಟಕ್ಕೆ ಹೌದು. ಹಾ ಕಬ್ಬಿನ ತೋಟಕ್ಕೆ ಬರು. ಹಾ ಆ ಕಡೆ ನೋಡುದು ಈ ಕಡೆ ನೋಡು. ಹಾ ಇಲ್ಲಿಂದ ಬೆರೆಸದ್ದಿ ಹೋದ್ರೆ ಆ ಕಡೆ ಓಡು. ಅಲ್ಲಿಂದ ಓಡಿಸಿದ್ರೆ ಈ ಕಡೆ ಬರು. ಈ ಕಡೆ ಓಡಿಸಿದ್ರೆ ಇಲ್ಲಿ ಬರು. ಮಧ್ಯೆ ಹೋಗು ಹೌದು. ಹಾ ಕೊಬ್ಬಿನ ಕೋಳಿಗೆ ಬಾಯಿ ಹಾಕುದೊಡೆಯ. ಮುಗ್ದೇನ ಮೇಲ್ ಬಿಡು ಕೆಳಗ್ ಬಿಡು. ಹಾ ಮಧ್ಯ ಬಾಯಿ ಹಾಕುದು. ಮತ್ತೆ ಒಂದು ಗಂಟು ಕಪ್ಪು ಹೌದು. ಒಂದು ಗಂಟು ಕಪ್ಪಿಗಾಗಿ ಇಡೀ ಕಪ್ಪಿನ ಕೋಲ ಸರ್ವಶ್ರೀ ನಾಶ. ಅದರಿಂದ ಹಾಳಾಗಿ ಹೋಯ್ತು ಏನು ಸರ್ವಶ್ರೀ ಸರ್ವಸ್ವವು ಹಾಳಾಗಿ ಹೋಯ್ತು ಹೌದು ಒಡೆಯ. ಹೌದೇನೋ ಮತ್ತೆ ಹೆದರಿಕೆ ಇತ್ತವಕ್ಕೆ? ಹಾ ಹೆದರಿಕೆ ಇಲ್ಲ. ಹಂಚಿಕೆ ಇಲ್ಲ ನಮ್ಮ ಮನುಷ್ಯರ ಅಂಜಿಕೆ ಇಲ್ಲ. ಹಾ ಅದೊಂದು ಹಾಗಾಯ್ತ ಒಡೆಯ. ನಿಮ್ಯಾರ ಭೀತಿ ಅದರ ಪಾಲಿಗೆ ಇಲ್ಲವೇ ಇಲ್ಲ ಅಂತ ಆಯ್ತು. ಇಲ್ಲ ಒಡೆಯ. ಏ ಪೂರ್ಣ ಹಾಳಾಗಿ ಹೋಯ್ತು ಅಂತಾದ್ರೆ ಕಬ್ಬಿನ ತೋಟ ಹಾಳಾದದ್ದೇ ಹೌದು ಅಂತಾದ್ರೆ ಈ ವರ್ಷ ಬೆಳೆಸಿದ್ರೆ ಬರುವ ವರ್ಷ ಮತ್ತೆ ಬೆಳೆಸಬಹುದು. ಹೌದು ಒಡೆಯ. ಹಸನಾಗಿ ಬೆಳೆಸಬೇಕು ಬಾಳೆ ತೋಟ ಅಂತ ಹೇಳಿಲ್ವಾ? ನೀವು ಹೇಳಿದ್ದಲ್ಲ ಒಡೆಯ. ಇದ್ದೀರಾ ಮಕ್ಕಳೇ ಈ ವರ್ಷ ಅದು ಮೇಲ್ ಬೀಳಿ ಹಾ ಎಲ್ಲೆಲ್ಲ ಬಾಳೆ ಇಟ್ಟು ಹಾಳು ಮಾಡಬೇಡಿ. ಹಾ. ಮನೆ ಮೇಲ್ ನಡಿ ಅಂತ ಹೇಳಿ. ನಿನ್ನ ತಲೆ ಮೇಲೆ ಇಟ್ಕೊಳ್ಬೇಕಾಗಿ ಮನೆಯ ಮೇಲ್ಭಾಗ ಬರಿದಾದಂತ ಸ್ಥಳ ಉಂಟು ಅಲ್ಲಿ ನಡಿ ಅಂತ ಹೇಳಿ ಹಾ. ಎಷ್ಟಿದ್ದೀರಾ? ಹಾಳಾಯ್ತಾ? ಯಾವುದರಿಂದ ಹಾಳಾಯ್ತಾ? ಅಡವಿ ಮತ್ತಾಲಿ ಅಡವಿ ಮತ್ತಾಲಿ ಸತ್ತಾಲಿ 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 ಅಡವಿ ಮತ್ತಾಲಿ ಸತ್ತಾಲಿ ಗಿಡ ಮರಗಳ संकट 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 ನೀವೇ ಹೇಳಿದ್ದಲ್ಲ ಒಡೆಯ. ಹಾ ಈ ವರ್ಷ ಬಾಳೆ ನಡಿ ಹಾ. ಅದ್ರಿಂದಾದ್ರೂ ಏನಾದ್ರೂ ನಿಮ್ಗೆ ಫಲ ಕಾಣಬಹುದು ಅಂತ ಹಾ ಹೇಳಿದಂತ ನೀವೇ ಹಾ ಹೊಸ ತಳಿಯನ್ನು ತರಿಸಿಕೊಟ್ಟಿದ್ದೇನೆ. ಅವಕಾಶ ತೋರಿಸಿಕೊಟ್ಟದ್ದು. ನಾನೇ ತರಿಸಿಕೊಟ್ಟದಲ್ವಾ? ಹೌದು. ಹಾ. ಚಿಕ್ಕ ನೋಡಿ ಹಾ. ಹೌದು ಹಾ. ಒಂದೊಂದು ಬಾಳೆ ಕೊನೆ ನೋಡ್ಬೇಕಿತ್ತು ನೋಡಿ ಹಾ. ಇಷ್ಟು ಉದ್ದ ಅದೊಂದೇ ಮಾತನ್ನು ಹೇಳುದು ಒಡೆಯ. ಹಾ. ಅಪ್ಪಗಿಂತಲೂ ಎತ್ತರ. ಹಾಗಂತಾದ್ರೂ ಮಕ್ಕಳು ನೀವೆಲ್ಲ ಮೇಲ್ ಬಿದ್ದೀರಿ ಅನ್ನೋದ್ರ ಸಂದೇಹ ಇಲ್ಲ. ಮಂಡ್ಯ ಬಿಸಿ ಇಲ್ಲದೆ ನಾವು ಮಲಗಿತ್ತು ಒಡೆಯ. ಹಾಳಾಗ್ತದೆ ಅನ್ನುವಂತ ಉದ್ದೇಶದಿಂದ ಹೊಂಡ ತೆಗೆದುಕೊಟ್ಟಿದ್ದೇನೆ. ಹೊಂಡ ತೆಗೆದು ಬಾಳೆ ಕೊನೆ ಕೆಳಗೆ ಇರುವುದು. ಹಾಗೆ ಬುದ್ಧಿವಂತ ನೀನು. ಆದ್ರೆ ಉಪದ್ರ ಯಾರದ್ದು? ಒಂದೊಂದು ಗಾಳಿ ಕಾಯಿ ನೋಡ್ಬೇಕು ಒಡೆಯ. ಏನ ಇಟ್ಟಿಟ್ಟು ದಪ್ಪ. ಇಷ್ಟು ದಪ್ಪ? ಹೋ, ಹಾ, ಹಾ, ಹಾ. ಒಂದೊಂದು ಕಣ್ಣಲ್ಲಿ ಇಟ್ಟದ್ದು. ಹಾ. ಉಪದ್ರ ಯಾರದ್ದು? ಯಾರದು ಉಪದ್ರ? ಮಲ್ಲಿಗಳು. ಯಾರ್ದು? ಮಲ್ಲಿಗಳು. ಅಲ್ವಾ? ಮತ್ತಾನೆಯ ಉಪದ್ರ. ಹೌದು ಒಡೆಯ. ಹಾ ಮತ್ತಾನೆ ಬರುದು ಒಡೆಯ. ಹಾ ಬಾಳೆ ಮರ ಹೀಗೆ ನೋಡುದು. ಹಾ ಮುಂದಿರುವಂತ ಮುಂಡಿಗೆ ಹುಲ್ಲಿನ ಒಡೆಯ. ಮುಂದಿಗೆ ಹುಲ್ಲಾದ ನನ್ನ ಕರ್ಮ ತೀರ್ಲಿಕ್ಕೆ ಸುಂಡಿಲಿನಿಂದ ಹಾ. ಹೀಗೆ ಬಾಳೆ ಮರಕ್ಕೆ ಸುತ್ತು. ಹಾ ಹೀಗೆ ನೆಲತ್ ಬಿಡು. ಹಾ ಕಾಲಲ್ಲಿ ಹಾ ಹಿಸಿ ಕಟ್ಟು.
ಪುರೋಹಿತರೇ ಓಯ್ ಆಸ್ಥಾನಕ್ಕೆ ಬರುವಾಗ ನೀವು ಹೇಳಿದ್ದಲ್ಲ ಒಡೆಯ. ಗರ್ಭಿಣಿ ಸ್ತ್ರೀಯರನ್ನು ನೋಡೋದಕ್ಕೆ ಹೋಗುವಾಗ ಅದೇ ಋಷಿ ಮುನಿಗಳನ್ನ ನೋಡೋದಕ್ಕೆ ಹೋಗುವಾಗ ಬರಿಗೈಯಲ್ಲಿ ಬರಬಾರದು ಅಂತ ನಿಮಗೆ ಮೊದಲು ಎಚ್ಚರಿಸಲಿಲ್ವಾ? ಒಡೆಯ ಯಾರ ಕೈಯಲ್ಲಿ ನೋಡಿದ್ರು ಏನಿಲ್ಲ. ಏನಾಯ್ತಾ ಹಕ್ಕಿ ಪಕ್ಷಿಗಳು ಎಲ್ಲ ಲೆಕ್ಕದಕ್ಕೆ ಇಲ್ಲದಾಗಿ ಹಕ್ಕಿ ಪಕ್ಷಿಗಳು ಎಲ್ಲ ಲೆಕ್ಕದಕ್ಕೆ ಇಲ್ಲದಾಗಿ ಹುಟ್ಟಿನಿಂದ ಹುಟ್ಟಿ ತಿನ್ನುತ್ತಾವೆ ಕುಕ್ಕಿ ಕುಕ್ಕಿ ಬರುವುದು ಎಳಕಾವೆ ಒಡೆಯ ಯಾರ ಕೈ ನೋಡಿದ್ರು ಬರಿದಾಗು. ನೀವು ಹೇಳಿದ್ದಲ್ಲ ಒಡೆಯ. ಯಾಕ ಬರಿ ಕೈಯಲ್ಲಿ ಬಂದ್ರಿ? ನಾವು ರಿಕ್ಷದಲ್ಲಿ ಬರ್ಲಿಕ್ಕೆ ಕಾರಣ ಉಂಟು ಒಡೆಯ. ಏನೇನು ರಿಕ್ಷದಲ್ಲಿ ಬರ್ಲಿಕ್ಕೆ ವೃತ್ತಾಸ್ತರಾಗಿ ಬರುವುದಕ್ಕೆ ಕಾರಣ ಉಂಟು ಒಡೆಯ. ಆ, ಹಕ್ಕಿ ಪಿಸ್ಕಿ ಒಡೆಯ. ಯಾವ್ದು? ಹಕ್ಕಿ ಪಿಸ್ಕಿ ಹಕ್ಕಿ ಪಕ್ಷಿ. ಉಪದ್ರ. ಈ ಹಕ್ಕಿ ಅಂದ್ರೆ ಬೇರೆ ಪಕ್ಷಿ ಅಂದ್ರೆ ಬೇರೆಯಾ? ಹಕ್ಕಿ ಒಂದು ಸಣ್ಣ ಒಡೆಯ. ಪಕ್ಷಿ ಅಂದ್ರೆ ದೊಡ್ಡದ. ಹೌದಾ? ಹಾ 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 ಒಡೆಯ. ಹಾ ಈ ವರ್ಷ ನಾವು ಹಾ ದಿರಾಸ್ಗೆ ಬಳ್ಳಿ ನಟ್ಟದ್ದು ಒಡೆಯ. ಒಳ್ಳೆ ಬೆಳಿಬೇಕೆನ್ನುವಂತ ಕಾರಣಕ್ಕಾಗಿ ದ್ರಾಕ್ಷಿ ನೆಟ್ಟಿದ್ದೇವೆ ಅಂತಾದ್ರೆ ಹೇಳು. ದ್ರಾಕ್ಷಿ ನಟ್ಟಿದ್ದಲ್ಲ ಬಳ್ಳಿ ನಟ್ಟಿದ್ದೆ. ಹಾ? ಅಲ್ಲ ಅದೇ ದ್ರಾಕ್ಷಿ ಬೆಳೆಸ್ಬೇಕೆಂಬ ಕಾರಣಕ್ಕಾಗಿ ಅದು ನೆಟ್ಟದ್ದು. ಹೌದು ಒಡೆಯ. ಹಾ. ನಟ್ಟದಾದ್ರೆ ಹೇಗೆ? ಹಾ ಚಪ್ಪದ ಮೇಲೆ ಚಪ್ಪರ ಹಾಕದ್ದೆ. ಆ ಚಪ್ರದ ಮೇಲೆ ಚಪ್ರ ಹಾಕ್ಲಿಕ್ಕೆ ಆಗ್ತದ್ಯಾ? ಹೌದು ಒಡೆಯ. ಹಾಕಿದ್ಯಾ? ಮೊದ್ಲು ಹಾಕಿ ಸಣ್ಣದ. ಹಾ ಅದು ಬೀಳಿನ ಭಾರ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ ಬೀಳುದು ದೊಡ್ಡದಾಯ್ತು ಮತ್ತೊಂದು ಚಪ್ರ ಹಾಕಿ. ಇನ್ನೊಂದು ಚಪ್ರ ಹಾಕಿದ್ ಒಡೆಯ. ಹಾ ಚಪ್ರ ಹಾಕು ಕಾಯಿ ಬಿಡ್ತು ಒಡೆಯ. ಹಾ ಈ ಪಿಸ್ಕಿಗಳು ಬರುದು ಒಡೆಯ. ಯಾವ್ದು? ಪಿಸ್ಕಿಗಳು ಹೋಗಿದ್ದಾರೆ. ಪಕ್ಷಿಗಳು. ಹಾ ಹಾ ಅವ್ರು ಹೀಗೆ ಬಂದು ನಮ್ಗೆ ಸರಿ ಇಲ್ಲ. ಮತ್ತೆ ಬರುವಾಗ ಹಾ ಸಾಯಂಕಾಲ ಕಟ್ಟೆ ಹೆಣ್ಣೆ ಕೊಡ್ತಾ ಬಾಪದೆ. ದಂಡ ನೋಡಿದ್ರೆ ಮತ್ತೆ ಅಲ್ಲ ಹೋಗಿ ಕುಡಿಯುವುದೇನು ವಿಚಿತ್ರ ಅಲ್ಲ. ನೀವೆಲ್ಲರೂ ಅದು ಮಾಡ್ಕೊಂಡೇ ಇದ್ದವ್ರೆ ಆಗುಂಟ. ಹೇಗೆ ಹಾ? ಅದಲ್ಲ. ನಿನ್ನ ಕರ್ಮ ತೀರಿ ಹೋಗ್ಲಿಕ್ಕೆ ಸಾವಿರ ಗಟ್ಟಲು ಹಿಂಡು ಕುಡಿಕೊಂಡು ಬರುವುದು. ಹೌದು ಒಡೆಯ. ಹಾ ಅವು ಹೆಣ್ಣು ಕೊಡ್ತಾ ಬರೋದು. ಹಾ ಅವು ಬಂದ ಬರ್ಸಕ್ಕೆ ಒಂದು ರಭಸಕ್ಕೆ ಚಪ್ರ ನೆನೆಯುವುದು. ಹಾ ಗೊಳಿತಾದ ಹಣ್ಣುಗಳೆಲ್ಲ ಉದ್ರಿ ಹೋಗುದು ಒಡೆಯ. ಉಳಿತ ರಭಸಕ್ಕೆ ಇದ್ದದೆಲ್ಲ ಹಣ್ಣೆಲ್ಲ ಉದುರಿ ಹೋಗ್ತದೆ. ಉದ್ರಿ ಹೋಗುದು. ಹಾ ಅದಕ್ಕೆ ಮತ್ತೆ ಈ ಕಿಸ್ಕ ಇಲ್ವ ಒಡೆಯ. ಬಸುಕಾಗಿ ಈ ಪಸ್ಕಿಗಳ ಕಾಲಿನ ಗುರುಗಳು ತಾವು ಗುರುಗಳು ತಾಗಿ ಒಳ್ಳೆ ಕೊಪ್ಪರೆ ಇವನು ಕಲೆ ಹಾಳಾಗಿ ಹೋಗ್ತದೆ. ಎಲ್ಲಿಯಾದ್ರೂ ಸ್ವಲ್ಪ ಬೆಳೆದದ್ದು ಇದ್ದದ್ದೇ ಹೋದಂತಾದ್ರೆ ಅದೆಲ್ಲ ಕೊಕ್ಕಿನಿಂದ ಕುಕ್ಕಿ 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 ತಿನ್ನೋದೊಡೆಯ. ಹೌದೇನೋ? ಒಡೆಯ ಹಾ ಇದನ್ನೆಲ್ಲ ನೋಡುವಾಗ ಹಾ ಬಹಳ ಸಂಕಷ್ಟ ಆಗ್ತಾ ಉಂಟು ಒಡೆಯ. ಬಹಳ ಸಂಕಟ ಆಗ್ತದೆ. ನಾವೀಗ ಒಂದು ತೀರ್ಮಾನ ಕೈಗೊಂಡಿದ್ದೇವೆ. ನಿಮ್ಮ ಅಂತಿಮ